ಬೊಗ್ಗರ್ ಲಚ್ಚಿಲ್ ಗಜಾನನ ಭಜನಾ ಮಂದಿರ ಹಾಗೂ ಸೇವಾ ಸಮಾಜದ ಸದಸ್ಯರು ದಾನಿಗಳ ಸಹಕಾರದಿಂದ ನಿರ್ಮಾಣ ಮಾಡಿದ ಸ್ಮಶಾನದಲ್ಲಿ ಹೆಣ ಸುಡಲು ಉಪಯೋಗಿಸುವ ಉಕ್ಕಿನ ಟ್ರೇಗಳೆರಡನ್ನ ಕೊಡುಗೆಯಾಗಿ ನೀಡುವ ಮೂಲಕ ಜನ ಮೆಚ್ಚುಗೆ ಪಡೆದಿದ್ದಾರೆ. ಸಂಸ್ಥೆಯ ಪ್ರಮುಖರಾದ ಭಾಸ್ಕರ್ ಪಡುಬಿದ್ರಿ ಸಂದರ್ಭ ಮಾತನಾಡಿ, ಪಡುಬಿದ್ರಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಂಚಿನಡ್ಕದಲ್ಲಿ ಕಾರ್ಯಾಚರಿಸುತ್ತಿರುವ ಸ್ಮಶಾನ ಬಹಳಷ್ಟು ನಾದುರಸ್ತಿಯಲ್ಲಿದ್ದು ಹೆಣ ಸುಡುವ ಸಾಧನದ ಬೀಡಿನ ಸಲಕರಣೆ ಕೂಡ ತುಂಡಾಗಿ ಹೋಗಿದ್ದರಿಂದ ಅರೆಸುಟ್ಟ ಹೆಣಗಳು ನೇರ ನೆಲ ಸ್ಪರ್ಶ ಕಾಣುವಂತಾಗುತ್ತಿತ್ತು. ಅಷ್ಟಲ್ಲದೆ ಈ ಸ್ಮಶಾನಕ್ಕೆ ಬರುವ ರಸ್ತೆ ಕೂಡ ಅಷ್ಟೇನು ಉತ್ತಮವಾಗಿಲ್ಲದ ಪರಿಣಾಮ ಹೆಣ ಹೊತ್ತು ತರುವಾಗ ಬಿದ್ದು ಹೋದ ಪ್ರಕರಣಗಳು ಒಂದೆರಡಲ್ಲ. ಈ ಬಗ್ಗೆ ಸರ್ಕಾರ ಎಚ್ಚೆತ್ತುಕೊಂಡು ರಸ್ತೆಯನ್ನು ದುರಸ್ತಿಪಡಿಸುವ ಅಗತ್ಯತೆ ಇದೆ ಎಂದು ಹೇಳಿದರು. 2,000 ರೂಪಾಯಿ ವೆಚ್ಚದಲ್ಲಿ 2 ಟ್ರಾಲಿಗಳನ್ನು ರುದ್ರಭೂಮಿಗೆ ತಂದು ಗಿಫ್ಟ್ ಆಗಿ ನಾವು ನೀಡುತ್ತಿದ್ದೇವೆ. ಇದೇ ರೀತಿ ಯುವಕರು ಯುವ ಪೀಳಿಗೆ ಈ ನಮ್ಮ ರುದ್ರಭೂಮಿಯ ಬಗ್ಗೆ ತಮ್ಮಿಂದ ಆಗುವ ಸಹಾಯಧನ ಮೂಲಕ ಸಾರ್ವಜನಿಕರು ಹೆಚ್ಚಿನ ಒಂದು ಇದಕ್ಕೆ ಸವಲತ್ತನ್ನು ನೀಡುವಲ್ಲಿ ಸಹಕರಿಸಬೇಕು. ಅಲ್ಲದೆ ಸರ್ಕಾರದ ಮಟ್ಟದಲ್ಲಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರ ಆಗಲಿ ಅದಕ್ಕೆ ಬರುವಂಥ ಅನುದಾನ ಪಾರದರ್ಶಕವಾಗಿ ಗ್ರಾಮ ಪಂಚಾಯತ್ ಮೂಲಕ ಅದನ್ನು ಕೊಟ್ಟಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಈ ಹೆಣ ಸುಡುವಂತಹ ಒಂದು ಪ್ರದೇಶ ದೇವರ ಒಂದು ದೇವಸ್ಥಾನಕ್ಕೆ ಸರಿಯಾಗಿರುತ್ತದೆ.